ಸುಪ್ರೀಂ ಕೋರ್ಟ್ನ ಆದೇಶದಂತೆ ಕೆಲವು ಪ್ರಾಮುಖ್ಯವಾದ ಷರತ್ತುಗಳ ಅನ್ವಯ ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಕೊನೆಗೂ ತಲಪಾಡಿ ಗಡಿಯನ್ನ ತೆರವುಗೊಳಿಸಲಾಗುವುದಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಮ್ಮತಿಯನ್ನ ನೀಡಿದೆ. ಮಂಗಳೂರಿನ ಆಸ್ಪತ್ರೆಗಳಿಗೆ ತುರ್ತು ಚಿಕಿತ್ಸೆಗೆ ಕಳುಹಿಸಲು ಉನ್ನತ ವೈದ್ಯಕೀಯ ತಂಡವನ್ನ ಗಡಿ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ಷರತ್ತಿನ ಅನ್ವಯ ಕೇರಳದಿಂದ ಮಂಗಳೂರಿಗೆ ಸಾಗಿಸಲಾಗುತ್ತಿರುವ ರೋಗಿಗಳನ್ನ ತಪಾಸಣೆ ನಡೆಸಿ ಪ್ರಮಾಣ ಪತ್ರ ನೀಡಲು ಕೇರಳದ ಗಡಿಗೆ ಉನ್ನತ ವೈದ್ಯಕೀಯ ತಂಡ ತಲುಪಿದೆ. ಅದೇ ರೀತಿ ಕರ್ನಾಟಕ ಗಡಿಗೂ ಕರ್ನಾಟಕ ಸರ್ಕಾರದ ಉನ್ನತ ವೈದ್ಯಕೀಯ ತಂಡ ತಲುಪಿದೆ. ಕುಂಜತೂರಿನಿಂದ ಆಗಮಿಸಿದ ಮಧುಮೇಹ ರೋಗಿಯಾದ ಹೈದರ್ ಎಂಬುವರ ಕಾಲನ್ನ ಕತ್ತರಿಸಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಇದೀಗ ಅಲ್ಪ ದಿವಸಗಳಿಂದ ಗಾಯ ಪುನಃ ಉಲ್ಬಣಗೊಂಡಿರುವ ಹಿನ್ನೆಲೆಯಲ್ಲಿ ಗಡಿ ಪ್ರದೇಶಕ್ಕೆ ಚಿಕಿತ್ಸೆಗಾಗಿ ತಲುಪಿದ್ರು ಅವರಿಗೆ ಮಂಗಳೂರು ಆಸ್ಪತ್ರೆಗೆ ಅನುಮತಿ ನೀಡಲಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ.